ಇವತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ 125ನೇ ಚಿತ್ರ ವೇದ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಚಿತ್ರವನ್ನು ನೋಡೋದಕ್ಕೆ ಏನು ಬೆಂಗಳೂರು ನಗರವನ್ನು ಹೊರತುಪಡಿಸಿ ದೂರದಿಂದ ಸಹ ಅಭಿಮಾನಿಗಳು ಬಂದಿರ್ತಕ್ಕಂಥ, ಅದೇ ರೀತಿ ಭುವನ್ ಅಂತಕ್ಕಂಥ ಒಬ್ಬ ಯುವಕ ಸಿನಿಮಾ ನೋಡೋದಕ್ಕೆ ಬಂದಿರತಕ್ಕಂಥದ್ದು. ಆತ ವಿದ್ಯಾರ್ಥಿ, 9:30ಗೆ ಎಕ್ಸಾಮ್ ಇದೆ. ಆದರೆ ಎಕ್ಸಾಮ್ ನೋಡೋಕ್ಕಿಂತ ಮುಂಚೆ ಶಿವಣ್ಣ ಅವರ ಪಿಕ್ಚರ್ ಅನ್ನ ನೋಡಬೇಕು ಅನ್ನೋ ಒಂದು ಆತುರದಿಂದ ಮತ್ತೆ ಆಸೆಯಿಂದ ಬಂದಿರತಕ್ಕಂಥದ್ದು. ಕೇಳೋಣ ಅವ್ರಿಗೆ ಅಷ್ಟೊಂದು ಆಸೆ ಯಾಕೆ ಅಂತಕ್ಕಂಥದ್ದು. ಭುವನ್, ನಮಸ್ಕಾರ. ವೇದ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನೋಡ್ಬೇಕಂತ 5 ಗಂಟೆಗೆ ಬಂದಿದ್ದೀರಿ. ಏನು ಅಷ್ಟೊಂದು ಆಸೆ, ಅಭಿಮಾನ ಅಂತ? ಸರ್, ಅದು ಅಭಿಮಾನ ಏನು ಅನ್ನೋದು ಬಾಯಲ್ಲಿ ಹೇಳಕ್ಕಾಗಲ್ಲ ಸರ್. ಯಾಕೆ ಅಂತಂದ್ರೆ ಅದೊಂಥರ ಈಗ ತಂದೆ ತಾಯಿ ಮೇಲೆ ಪ್ರೀತಿ ತೋರಿಸೋದು. ಯಾಕೆ ಪ್ರೀತಿ ತೋರಿಸ್ತೀರಾ ಅಂತ ಹೇಳಕ್ಕಾಗಲ್ಲ ಸರ್. ಸೊ ಆ ತರ ಒಂದು ಶಿವಣ್ಣ ಅಂದ್ರೆ ಎಲ್ಲಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋ ಎಲ್ಲ ಆಕ್ಟರ್ಗಳು ಅಂದ್ರೆ ನಂಗೆ ಬಹಳ ಇಷ್ಟ. ಅದ್ರಲ್ಲೂ ನಂಗೆ ಪುನೀತ್ ಸರ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಇವರೆಲ್ಲ ಅವಾಗಿಂದ ನೋಡ್ಕೊಂಡ್ ಬಂದಿರೋರು ಸರ್. ಯಾಕಂದ್ರೆ ಅವರು ಅಷ್ಟು ಈ ವಯಸ್ಸಲ್ಲೂ ಅಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿ ನಮ್ಗೆ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಅಂದ್ಮೇಲೆ ಒಂದು ಎಕ್ಸಾಮು ಬರಿತೀನಿ ಸರ್. ಇಲ್ಲ ಅಂತ ನನ್ನ ಕರ್ತವ್ಯ ಸ್ಟೂಡೆಂಟ್ ಆಗಿ ನಾನು ಅದು ಮಾಡ್ತೀನಿ. ಅಂಥದ್ರಲ್ಲಿ ಅವ್ರು ಅಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅಂದ್ಮೇಲೆ ನಾನು ಇಲ್ಲಿರೋ 50 ಕಿಲೋಮೀಟರ್ ದೂರದಿಂದ ಬಂದು ಸಿನಿಮಾ ನೋಡೋದು ನಂದೇನು ದೊಡ್ಡ ವಿಷಯ ಅಲ್ಲ ಸರ್. ಫಸ್ಟ್ ಶೋನೇ ನೋಡ್ಬೇಕು ಅಂತ ಅನ್ಸಿದ್ದಕ್ಕೆ ಆ ನಿರ್ಧಾರ ಮಾಡೋದು ಸರ್? ಫಸ್ಟ್ ಶೋ ಯಾಕೆ ಅಂತಂದ್ರೆ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ ಸರ್ ಶಿವಣ್ಣದಲ್ಲಿ. ಎಲ್ಲರಿಗೂ ಆಸೆ ಇರುತ್ತೆ ಫಸ್ಟ್ ಶೋ ನೋಡ್ಬೇಕು ಅಂತ. ನನಗೂ ಕೂಡ ಅದೇ ರೀತಿ ಫಸ್ಟ್ ಶೋ. ಯಾಕಂತಂದ್ರೆ ಈ ಕೊರೋನಾ ಟೈಮಲ್ಲೆಲ್ಲ ದೇವಸ್ಥಾನಗಳೆಲ್ಲ ಬಂದಾಗಿದ್ದಾಗ ದರ್ಶನ ಮಾಡ್ಬೇಕು ಅನ್ನೋದು ಫಸ್ಟ್ ಓಡೋಗ್ತಾ ಇದ್ರು ಎಲ್ಲರೂ. ಅದೇ ತರ ಫಸ್ಟ್ ಶೋ ಬಿಟ್ಟಿದ ತಕ್ಷಣ ಓಡೋಕ್ ದರ್ಶನ ಮಾಡ್ಬೇಕು ಅಂತ ನನಗೂ ಒಂದು ಆಸೆ ಅಷ್ಟೇ ಸರ್. ಇವತ್ತು ಯಾವ ಎಕ್ಸಾಮ್ ಇರ್ತಕ್ಕಂಥದ್ದು? ಇಂಟರ್ನಲ್ ಏನೋ ಎಕ್ಸಾಮ್ ಇದೆ ಅಂತಂದ್ರೆ ಎಷ್ಟೊತ್ತಿಗಿದೆ, ಏನು ಓದ್ತಾ ಇರೋದು ಸರ್? ನಾನು ಮೆಕ್ಯಾನಿಕಲ್ ಮಾಡ್ತಾ ಇದ್ದೀನಿ, ಇಂಜಿನಿಯರಿಂಗ್ BE ಫೈನಲ್ ಇಯರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಇಂಟರ್ನಲ್ಸ್ ಇದೆ ಒಂದು ಸಬ್ಜೆಕ್ಟ್ ಮೆಕ್ಯಾಟ್ರಾನಿಕ್ಸ್ ಅಂತ. 9:30 ಹೋಗ್ತೀನಿ ಸರ್. ಎಷ್ಟೊತ್ತಿಗೆ ಮನೆಯವ್ರೇನು ಅಬ್ಜೆಕ್ಷನ್ ಇಲ್ವಾ? ಎಕ್ಸಾಮ್ ಬಿಟ್ಟು ಸಿನಿಮಾ ಹೋಗ್ತಾ ಇದೆಯಾ ಅಂತ, 5 ಗಂಟೆ ಹೋಗ್ತಾ ಇದೆಯಾ ಅಂತ? ಆಕ್ಚುಲಿ ಅವ್ರಿಗೂ ಗೊತ್ತಿರುತ್ತೆ, ನಂಗೂ ಗೊತ್ತಿರುತ್ತೆ ನಾನು ಹೋಗ್ತೀನಿ ಅಂತ. ಫಿಲಮ್ ರಿಲೀಸ್ ಆದ್ರೆ ಅವ್ರು ಹೇಳಲ್ಲ, ನಾನು ಹೇಳಲ್ಲ, ನಂಗೆ ಬ್ಯಾಲೆನ್ಸ್ ಆಗುತ್ತೆ ಸರ್. ನಮ್ಗೆ ಹೆಂಗೆ ಅಂತಂದ್ರೆ ಈ ಒಂದೊಂದು ಕೂದಲು ಹಿಂಗೆ ಡ್ಯಾನ್ಸ್ ಆಡ್ತಾ ಇರ್ತವೆ. ಅಂಥದ್ರಲ್ಲಿ ಶಿವಣ್ಣನಿಗೆ ನನಗೆ ವಯಸ್ಸಾಗೈತೆ, ಶಿವಣ್ಣಗೆ ವಯಸ್ಸಾಗಿಲ್ಲ. 125 ಅಲ್ಲ, 1125 ಬಂದ್ರು ಫಸ್ಟ್ ಶೋಗೆ ನಾವು ಬಂದು ನೋಡ್ತೀರಿ. ಜೈ ರಾಜವಂಶ ದೇವನಹಳ್ಳಿಯಿಂದ ಬಂದಿದ್ದೀವಿ. ಇವತ್ತು ನನ್ಗೆ ಇಂಟರ್ನಲ್ಸ್ ಎಕ್ಸಾಮ್ ಐತೆ, 9:30ಗೆ ಇಂಟರ್ನಲ್ಸ್. ಫಿಲಮ್ ನೋಡ್ಕೊಂಡು ಹೋಯ್ತೀನಿ ನಾನು ಇಂಟರ್ನಲ್ಸ್ ಬರೆಯಕ್ಕೆ. ಥ್ಯಾಂಕ್ ಯು ಸರ್. ಇದು ಶಿವಣ್ಣ ಅವರ ಅಭಿಮಾನಿ ಭುವನ್ ಅವರ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ SK ಮಂಜುನಾಥ್, ವಿಸ್ತಾರ ನ್ಯೂಸ್, ಬೆಂಗಳೂರು. ವಿಸ್ತಾರ ನ್ಯೂಸ್, ನಿಖರ ಜನಪರ.